ಉಡುಪಿ ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಡಿಜಿಟಲ್ ಲಿಟರಸಿ ಅಡ್ವಾನ್ಸ್ಡ್ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಂನ ಪ್ರಮಾಣ ಪತ್ರ ವಿತರಣಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ರವಿರಾಜ್ ಶೆಟ್ಟಿ, ಮೆಕ್ಯಾನಿಕಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ MIT ಇವರು ಉದ್ಘಾಟಿಸಿದರು. ಡಾಕ್ಟರ್ HB ಶೆಟ್ಟಿ ಹಾಗೂ ಹೇಮಂತ್, ಮಾಜಿ ಅಧ್ಯಕ್ಷರು, ಉಡುಪಿ ಗ್ರಾಮೀಣ ಬಂಟರ ಸಂಘ ಇವರು ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ವೇಳೆ ಕಾರ್ಯಕ್ರಮದ ಸಂಯೋಜಕರಾದ ವಿಜಿತ್ ಶೆಟ್ಟಿ, ಕಾರ್ಯದರ್ಶಿ ಪದ್ಮನಾಭ್ ಹೆಗಡೆ, ಟ್ರಸ್ಟಿ ಗೋಪಾಲ್ ಶೆಟ್ಟಿ, ದಯಾನಂದ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ. ಈವರೆಗೆ ನಾವು ಸುಮಾರು 180 ಅಭ್ಯರ್ಥಿಗಳಿಗೆ ಇಲ್ಲಿ ಡಿಜಿಟಲ್ ಲಿಟ್ರಸಿ ಬೇಸಿಕ್ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಇವತ್ತು ಎಗೇನ್ 20 ಅಭ್ಯರ್ಥಿಗಳಿಗೆ ಅಡ್ವಾನ್ಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟಾರೆ ನಾವು ಈಗಾಗಲೇ 180 ಇನ್ನು 20 ಅಂದ್ರೆ ಬರುವ ತಿಂಗಳು ಎಂಡಿಗೆ ಸುಮಾರು 200 ಅಭ್ಯರ್ಥಿಗಳಿಗೆ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ 1.5 ವರ್ಷದಿಂದ ಕಾರ್ಯಾಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಾವು ಜಾಬ್ ಓರಿಯೆಂಟೆಡ್ ಈ ಕಾರ್ಯಕ್ರಮವನ್ನು ಇವಾಗಲೇ ಮಾಡಿರೋದು ತುಂಬಾ ನಮಗೆ ಸಂತಸ ಹಾಗೂ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಒಂದು ಹೆಮ್ಮೆಯ ವಿಚಾರನೂ ಹೌದು. ಯಾಕಂದ್ರೆ ನಾವು ಕಳೆದ 1.5 ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಯುತ್ತಾ ಉಂಟು. ದೇವರ ದಯೆಯು ನಿಮ್ಮೆಲ್ಲ ನಮ್ಮ ಎಲ್ಲ ಟ್ರಸ್ಟಿಗಳ ಸಹಕಾರ ಹಾಗೂ ನಮ್ಮ ರಿಸೋರ್ಸ್ ಟೀಮ್ ಹಾಗೂ ಪ್ರೊಫೆಸರ್ ದಿವ್ಯರಾಣಿ ಮತ್ತು ಸುಧೀರ್ ರಾಜ್ ಇವರ ನಿರಂತರ ನಮಗೆ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಗಳು ಇಲ್ಲಿ ನಿರಂತರ ನಡೆಯುತ್ತಾ ಇರೋದು ಒಂದು ಹೆಮ್ಮೆಯ ವಿಷಯ. ಈಗಾಗಲೇ ನಾವು ನಿಮ್ಗೆಲ್ಲ ತಿಳಿದಂತೆ ಎಲ್ಲ ಸರೌಂಡಿಂಗ್ ಕಾಲೇಜಸ್ನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು 2 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಮಾಡಿದೆ. ಸುಮಾರು 1300ಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಟ್ರೈನಿಂಗ್ ಅಂದ್ರೆ ಅವರ ಕೆಪಾಸಿಟಿ ಬಿಲ್ಡಿಂಗ್, ಲೀಡರ್ಶಿಪ್ ಹೇಗೆ ಬಿಲ್ಡ್ ಮಾಡೋದು, ಇಂಟರ್ವ್ಯೂಗೆ ಹೇಗೆ ಸ್ಕಿಲ್ಸ್ ಇಂಪ್ರೂವ್ ಮಾಡೋದು, ಅವರ ಸ್ಟ್ರೆಸ್ ಹೇಗೆ ರಿಲೀಸ್ ಮಾಡೋದು, ಸ್ವಉದ್ಯೋಗ ಮಾಡಬೇಕಿದ್ರೆ ಹೇಗೆ ಮಾಡೋದು, ಏನೆಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಉಂಟು, ಮತ್ತೆ ಇನ್ನಿತರ ಅನೇಕ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸ್ ಅನ್ನು ಕರೆದು ಅವರ ಸಕ್ಸಸ್ ಸ್ಟೋರಿ ಹೇಳಿ ಅವರಿಗೆ ಮೋಟಿವೇಟ್ ಮಾಡೋದು ಸ್ವಉದ್ಯೋಗ ಮಾಡಲು. ಕೆಲವರು ಸುಮಾರು 85% ಆಫ್ ದ ಕ್ಯಾಂಡಿಡೇಟ್ಸ್ ಪ್ರಿಫರ್ ಮಾಡೋದು ಜಾಬ್ಗೆ ಹೋಗ್ಲಿಕ್ಕೆ. ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂದ್ರೆ ಅವರಿಗೆ ಒಂದು ಜಾಬ್ ಸಿಗ್ಬೇಕಿದ್ರೆ ಒಂದು ಬೃಹತ್ ಜಾಬ್ ಮೇಳ 2 ದಿನದ ಕಳೆದ ಬಾರಿ ಅಕ್ಟೋಬರ್ 9 ಮತ್ತು 10ನೇ ತಾರೀಕಿನಂದು ಬೃಹತ್ ಜಾಬ್ ಮೇಳನ್ನು ಇಲ್ಲಿ ಮಾಡಿ ಸುಮಾರು 400ಕ್ಕಿಂತಲೂ ಮಿಕ್ಕಿ ಅಭ್ಯರ್ಥಿಗಳಿಗೆ ಇಲ್ಲಿ ಕೆಲಸ ಸಿಗುವಂತೆ ಮಾಡಿದೆ. TCS ಒಂದೇ ಸಂಸ್ಥೆಯಿಂದ 88 ಅಭ್ಯರ್ಥಿಗಳಿಗೆ ಜಾಬ್ ಸಿಕ್ಕಿರುವುದು ತುಂಬಾ ಸಂತಸದ ವಿಷಯ.
ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಒಂದು ಒಳ್ಳೊಳ್ಳೆ ಪ್ರೊಫೆಸರ್ಸ್, ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಎವ್ರಿ ಟೈಮ್ ಯಾವುದೇ ನಮ್ಮ ಪ್ರೋಗ್ರಾಮ್ಸ್ ಆಗಲಿ, ಈಗ ಮೋರ್ ದೆನ್ 15 ಪ್ರೋಗ್ರಾಮ್ಸ್, ದಟ್ ಇಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನಾವು ಮಾಡಿದ್ದೇವೆ ಈ ತನಕ. ಸೊ ನಮಗೊಂದು ಅಪರ್ಚುನಿಟಿ ಸಿಕ್ಕಿದೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಜೊತೆ ಟೈಅಪ್ ಆಗಿ ಮಾಡುವಂಥದ್ದು. MIT ಇರ್ಬೋದು, ಮಾಹೆ ಇರ್ಬೋದು, ನಿಟ್ಟೆ ಇರ್ಬೋದು, ಸಿಂಬಯೋಸಿಸ್ ಇರ್ಬೋದು, ಅಥವಾ ಬೇರೆ ಎಲ್ಲ ಸುಮಾರು ಅದರ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು ಅದರ್ ಮ್ಯಾನೇಜ್ಮೆಂಟ್ ಕಾಲೇಜ್ಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ತುಂಬ ಒಂದು ಸ್ಕಾಲರ್ಲಿ ವರ್ಲ್ಡ್ ಅಂತ ಹೇಳ್ಬೋದು, ಅಂತ ಒಂದು ಕೆಪಾಸಿಟಿ ಇರುವ ಜನರನ್ನು ನಾವು ಇಲ್ಲಿ ತಂದು ಅವರ ಮೂಲಕ ಟ್ರೈನಿಂಗ್ಸ್ ಅನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅಂಥದ್ರಲ್ಲಿ ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ. ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರನ್ನು ಇಲ್ಲಿ ಅವರಲ್ಲಿ ಬರೋ ಹಾಗೆ ಮಾಡೋದು. ಹಿ ಇಸ್ ಅ ಗ್ರೇಟ್ ಪರ್ಸನಾಲಿಟಿ, BA, MBA, PhD, ಸುಮಾರು. ಅದಲ್ಲದೆ ಮಿಸ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಅವರು ಆ ದಿವಸ ಹೇಳ್ತಾ ಇದ್ರು, ಅವರು ಖಾಲಿ ಪ್ರೊಫೆಸರ್ ಮಾತ್ರ ಅಲ್ಲ, ಈಸ್ ಆಲ್ಸೋ ವೆರಿ ಗುಡ್ ಸೋಷಿಯಲ್ ಪರ್ಸನ್ ಅಂತ ಹೇಳ್ಕೊಂಡು. ಸೊ ಅಂತ ಒಂದು ಥಿಂಕಿಂಗ್ ಬರೋದು ಕಡಿಮೆ ಜನರಿಗೆ. ಕೆಲವರು ಮೇ ಬಿ ಖಾಲಿ ಒಂದೇ ಪ್ರೊಫೆಷನ್ ಹಿಡ್ಕೊಂಡಿರ್ಬೋದು, ಟೀಚಿಂಗೇ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಏನು ಇರ್ಬೋದು. ಆದರೆ ಸೋಷಿಯಲ್ ಇನ್ವಾಲ್ವ್ಮೆಂಟ್ ಅದು ಸ್ವಲ್ಪ ಕಡಿಮೆ ಜನರಿಗೆ ಬರ್ತಾ ಇದೆ. ಇವತ್ತು ನಮಗೆಲ್ಲ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ಪ್ರೊಫೆಸರ್ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರಿಂದ ಇದೊಂದು ಇನಾಗ್ರೇಷನ್ ಮಾಡುವಂಥದ್ದು. ಸೊ ನನ್ನ ಹಂಬಲ್ ರಿಕ್ವೆಸ್ಟ್ with Professor Raviraj Shetty to address our gatherings. Students are facing a lot of problems as far as jobs are concerned. So he already told it, on November 18th and 19th is job mela where maximum companies are coming. In fact, Divya Rani told me, like, I've been involved in social activities. See, my policy is, rather than being a professor, doing good things to a social or other religion or as far as job settings and all those are concerned. It is one of the pride what I feel, where God has given me a position. So I have been a professor. And becoming a professor, like my mom, she used to tell, it's not being easy to become a professor. Being a professor, helping the students, helping the fellow members, it will be very good. And this is what you have to do. This is what I used to be doing from quite decades. And I have recruited many fellows as far as in Mahe or some other companies. In fact, I used to give a call to Ashokarna, saying that there are 2 fellows with this qualification. So here in job skills, as he told me that a lot of opportunities concerned. So there are basically 3 categories. Of course, she's in management and functional, self-management and self-knowledge. So all this teamwork. And as Ashokana told me that regarding the fear on attending an interview and team management, time management, creativity and adaptability. And as far as this skill development is concerned, so the self-knowledge is nothing but revealing the knowledge to the society, the students. Regarding job aspects, and for example, if there is one scholar who is good in computer, as well our minds, they are good in computer, because I have been, when I was in 12th standard only, I used to come across his name, mice. So they have given the opportunity to you students, and you have a very bright future. And one more thing, this Grameena Buntara Sangha is concerned, and discussed with her, like AI, artificial intelligence is one which is coming into boom now. So if maximum students come, and if you have a good faculty, however, this Grameena Rural Buntara Sangha has collaboration with good institutions, Maya and all. If you hire some good faculties, part-time faculty, it will be very helpful to the students. So anyhow, all the best, and I am very much happy to see the infrastructure.
ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಉಪಯುಕ್ತವಾದಂತಹ ಸಲಹೆ ಮತ್ತು ಮಾರ್ಗದರ್ಶನ ಕೊಡುವಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಲವಾರು ಜನರಿಗೆ ಇದರಿಂದ ಪ್ರಯೋಜನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನೂ ಇಂತಹ ಕಾರ್ಯಕ್ರಮಗಳು ಮುಂದೆ ಆದಷ್ಟು ಹೆಚ್ಚು ಇಲ್ಲಿ ಆಗಲಿ. ಅದರಿಂದ ಈ ಪರಿಸರದ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಅದರಿಂದ ಪ್ರಯೋಜನ ಆಗಲಿ ಅಂತ ಹಾರೈಸುತ್ತಾ ಇನ್ನು ಮುಂದಕ್ಕೂ ಸಹ ಎಲ್ಲರ ಸಹಕಾರ ಕೊಡುತ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಿಮಗೆ ಕಲಿಸಿದ ವಿಷಯಗಳನ್ನು ನೀವು ಒಂದು ಆಫೀಸಿನ ಮುಂದುಗಡೆ ಆಸ್ ಎನ್ ಅಕೌಂಟೆಂಟ್, ಆಸ್ ಅ ರಿಸೆಪ್ಷನಲ್ಲಿ ಅಥವಾ ಆಫೀಸಲ್ಲಿ ಒಂದು ಆಫೀಸ್ ಇದ್ದು ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಈಗ ನಮ್ಮದೇ ಆದ ಇನ್ನೊಂದು ಕೋರ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಅಡ್ವಾನ್ಸ್ಡ್ ಕಂಪ್ಯೂಟರ್ ಟ್ರೈನಿಂಗ್. BCom ಮಾಡಿದವರಿಗೆ ಇದು ತುಂಬ ಉಪಯೋಗ. ನೀವೀಗ ಕಲಿತಾ ಇರ್ಬೋದು, ಕಲಿತ ನಂತರ ಪುನಃ ನೀವು ಇಲ್ಲಿಗೆ ಬಂದು ಅಪ್ಲೈ ಮಾಡಿದರೆ ನಿಮಗೆ ಇದೇ ರೀತಿ 1 ತಿಂಗಳಲ್ಲಿ ನಾವು ಅಡ್ವಾನ್ಸ್ ಎಕ್ಸೆಲ್ ಮತ್ತು ಟ್ಯಾಲಿ ಎಂಬುವ ಕೋರ್ಸನ್ನು ಹೇಳಿಕೊಡುವೆವು. ಅದು ನಿಮಗೆ ಅಕೌಂಟೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ತುಂಬ ಉಪಯೋಗ ಆಯಿತಾ. ಈಗ ಇನ್ನೊಂದು ಮಾತು, ನಿಮಗೆ ಈ ಕೋರ್ಸಿಗೆ ಇವರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಿಂದ ಒಂದು ಪೈಸೆ ಸಹ ತಗೊಳ್ಳಿಲ್ಲ, ಹೌದಾ? ಅದನ್ನು ನೀವೀಗ ಇನ್ನೊಬ್ಬರಿಗೆ ಹೇಗೆ ಅದನ್ನು ಪಾಸ್ ಆನ್ ಮಾಡ್ತೀರಿ? ಹೀಗೆ ನಮಗೆ ಫ್ರೀ ಕೋರ್ಸ್ ಸಿಕ್ಕಿದೆ ಹೇಳ್ತೀರಾ, ಬಾಯಿ ಮುಚ್ಚಿ ಕೂತ್ಕೊಳ್ತೀರಾ? ಹೇಳ್ತೀರಿ. ಯಾಕೆ ಹೇಳ್ಬೇಕು? ಇನ್ನೊಂದು ಯಾರಿಗ ಉಪಯೋಗ ಆಗ್ತದೆ. ನೀವು ಫ್ರೀ ಕೋರ್ಸ್ ಮಾಡಿದ್ದೀರಿ, ಅದರಲ್ಲಿ ನಾಚಿಕೆಯ ವಿಷಯ ಇಲ್ಲ. ಇನ್ನೊಂದು ಯಾರಿಗ ಫ್ರೀ ಕೋರ್ಸ್ ಸಿಗ್ತದೆ ಹೇಳಿದ್ರೆ ನೀವು ಅದನ್ನು ಸ್ಪ್ರೆಡ್ ಮಾಡಬೇಕು. ಯಾರಿಂದ ಆಗ್ತಾ ಉಂಟು, ಇಲ್ಲಿಯೇ ನಮ್ಮ ಗ್ರಾಮದಲ್ಲಿ ಬಂಟರ ಸಂಘದಲ್ಲಿ ಆಗ್ತಾ ಉಂಟು ಹೇಳಿ ಪ್ರಚಾರ ಮಾಡಬೇಕು. ಯಾಕಂದ್ರೆ ನೀವು ಪ್ರಚಾರ ಮಾಡಿದ್ರೆ ಅದಕ್ಕೆ ತುಂಬಾ ಬೆಲೆ. ನಾವು ಹೇಳಿದ್ರೆ ನಮ್ಮ ಸ್ವಾರ್ಥ ಹೇಳಿ ಆಗ್ತದೆ. ನೀವು ಹೇಳಿದ್ರೆ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು, ನಿಮಗೆ ಅದು ಹೇಗೆ ಉಂಟು, ಎಷ್ಟು ಒಳ್ಳೆಯದುಂಟು, ನಿಮ್ಮ ಸರ್ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರಾ ಅಲ್ವಾ? ನೀವು ಹೇಳ್ಬೇಕು ಮಕ್ಕಳಿಗೆ, ನೀವು ಇಲ್ಲಿ ಕಲಿತ್ರೆ ತುಂಬಾ ಒಳ್ಳೆಯದು, ಅದು ನೀವು ನಮಗೆ ಕೊಡುವ ಗಿಫ್ಟ್. ನಿಮಗೆ ಇವರು ಫ್ರೀಯಾಗಿ ಕೋರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮ ಪ್ರತಿಫಲ ನಾವು ಏನು ಆಕ್ಷೇಪ ಮಾಡೋದು ಹೇಳಿದ್ರೆ ನೀವು ಇನ್ನೊಬ್ಬರಿಗೆ ಹೇಳಬೇಕು, ಅಥವಾ ಕೇವಲ 2 ಜನರಿಗೆ ಹೇಳಿ ಸಾಕು. ಅಷ್ಟು ಜನರಿಗೆ ಉಪಯೋಗ ಆಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಇದು ಒಳ್ಳೆಯ ಹೆಸರು ತರಬೇಕು. ಓಕೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ ನಮ್ಮ ನೆಚ್ಚಿನ ಡಾಕ್ಟರ್ ಪ್ರೊಫೆಸರ್ ರವಿರಾಜ್ ಶೆಟ್ಟಿ ಅವರೇ, ಮಕ್ಕಳಿಗೆ ಒಂದು ಉತ್ತಮ ಸಲಹೆ ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಹಾಗೂ ಶಕ್ತಿ ನಮ್ಮ ಅಧ್ಯಕ್ಷರು ಅಶೋಕ್ ಕುಮಾರ್ ಶೆಟ್ಟಿ ಇವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀವಿ. ಹಾಗೆ ನಮ್ಮ ಟ್ರಸ್ಟಿ ಹಾಗೂ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ HP ಶೆಟ್ಟಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಒಳಗಿದ್ದು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಮತ್ತೊಬ್ಬ ಟ್ರಸ್ಟಿ ಹಾಗೂ ಮಾಜಿ ಅಧ್ಯಕ್ಷರು ಹೇಮಂತ್ ಶೆಟ್ಟಿ ಅವರು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡುತ್ತಿದ್ದಾರೆ. ಅವರಿಗೂ ನಮ್ಮ ಸಂಘದ ಟ್ರಸ್ಟಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಂಘದ ಗ್ರಾಮೀಣ ಬಂಟರ ಸಂಘದ ಕಾರ್ಯದರ್ಶಿ ಅವರಾದ ಪದ್ಮನಾಭ ಹೆಗಡೆ ಇವರು ಪ್ರೋಗ್ರಾಮ್ ಕೋಆರ್ಡಿನೇಟರ್ ಇಲ್ಲಿ, ಹಾಗೂ ಎಲ್ಲ ಕಾರ್ಯಕ್ರಮಕ್ಕೆ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಿದ್ದಾರೆ. ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಹಾಗೆ ನಮ್ಮ ಮಾಜಿ ಉಪಾಧ್ಯಕ್ಷರಾದ ಗೋಪಾಲ್ ಶೆಟ್ಟಿ ಬೇಳೆ ಇವರು ಹಿರಿಯ ಟ್ರಸ್ಟಿ, ಇವರಿಗೂ ನಮ್ಮ ಸಂಘದ ಪರವಾಗಿ ಟ್ರಸ್ಟ್ನ ಪರವಾಗಿ
ಅರ್ಪಿಸ್ತಿದ್ದೇವೆ. ಹಾಗೆ ಮತ್ತೊಬ್ಬ ಟ್ರಸ್ಟಿ ನಮ್ಮ ಜ್ಞಾನೇಶ್ ಶೆಟ್ಟರು, ಇವರಿಗೂ ಟ್ರಸ್ಟ್ನ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ಹರೇಂದ್ರ ಹೆಗ್ಡೆ ಅವರು, ದಿವಾಕರ್ ಶೆಟ್ಟಿ ಅವರು ಹಾಗೂ ರಮೇಶ್ ಶೆಟ್ಟಿ, ಇವರಿಗೂ ನಮ್ಮ ಟ್ರಸ್ಟಿಗಳು, ಇವರಿಗೂ ನಮ್ಮ ಸಂಘದ ಟ್ರಸ್ಟ್ನ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಲಿಕ್ಕೆ ನಮ್ಮ ದಿವ್ಯರಾಣಿ ಅವರ ಕಾರಣ, ಅವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ಮೈಸ್ನ ಯಾತ್ರೆ ಮೇಡಮ್, ಇವರಿಗೂ ಧನ್ಯವಾದ ಅರ್ಪಿಸ್ತಿದ್ದೇವೆ. ಹಾಗೆ ನಮ್ಮ ಇಲ್ಲಿಯ ಮೈಸ್ನ ಟ್ರೈನರ್ ಆದ ವಿಷ್ಣುಮೂರ್ತಿ ಅವರು ತುಂಬ ಹಸನ್ಮುಖಿ, ಯಾವಾಗಲೂ ಅವರು ನಿಮಗೆ ತುಂಬ ಒಳ್ಳೆಯ ಹೆಸರಾಗಿರ್ಬೋದು, ಅದಕ್ಕಾಗಿ ನೋಡೋದು ಪಾಪ ಯಾರಿಗೂ ಬೈಲಿಕ್ಕೂ ಹೋಗುವುದಿಲ್ಲ. ಹಾಗಾಗಿ ನೀವು ಅವರೊಟ್ಟಿಗೆ ಎಷ್ಟು ಸ್ನೇಹಭಾವದಿಂದ ಇದ್ದೀರಿ, ಅವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಹಾಗೆ